ಸಮಾಜ ಸೇವಾ ಗುರಿಯೊಂದಿಗೆ ಕಾರ್ಯಾಚರಿಸುತ್ತಿರುವ ಪುತ್ತೂರಿನ ವಿದ್ಯಾಮಾತಾ ಫೌಂಡೇಶನ್ ಕಚೇರಿಯಲ್ಲಿ ಗ್ರಾಮೀಣ ಉದ್ಯೋಗಾಕಾಂಕ್ಷಿಗಳಿಗೆ ವಿವಿಧ ಕಂಪನಿಗಳ ಹೆಚ್ಆರ್ಗಳ ಜೊತೆಗೆ ಪ್ರಥಮ ಹಂತದ ಆನ್ಲೈನ್ ಸಂದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 100ಕ್ಕೂ ಹೆಚ್ಚಿನ ಅಭ್ಯರ್ಥಿಗಳು ಇದರ ಪ್ರಯೋಜನವನ್ನು ಪಡೆದುಕೊಂಡರು. ಕಾರ್ಯಕ್ರಮದ ಕುರಿತು ವಿವರಿಸಿದ ವಿದ್ಯಾಮಾತಾ ಫೌಂಡೇಶನ್ ಅಧ್ಯಕ್ಷ ಭಾಗ್ಯೇಶ್ ರೈ ಅವರು, ಗ್ರಾಮೀಣ ಪ್ರದೇಶದ ವಿವಿಧ ಪದವೀಧರ ಉದ್ಯೋಗಾಕಾಂಕ್ಷಿಗಳು ಮಹಾನಗರದಲ್ಲಿನ ಕಂಪನಿಗಳಲ್ಲಿ ಕೆಲಸ ಪಡೆಯಲು ಸಂದರ್ಶನಕ್ಕೆ ತೆರಳುವ ಸಂದರ್ಭ ಗೊಂದಲಕ್ಕೆ ಒಳಗಾಗ್ತಾರೆ. ಈ ಕಾರಣಕ್ಕಾಗಿ ತಮ್ಮ ಸಂಸ್ಥೆಯು ಉದ್ಯೋಗಾಕಾಂಕ್ಷಿ ಅಭ್ಯರ್ಥಿಗಳಿಗೆ ಪುತ್ತೂರಿನ ಕಚೇರಿಯಲ್ಲಿ ವಿವಿಧ ಕಂಪನಿಗಳ ಎಚ್ಆರ್ಗಳೊಂದಿಗೆ ಪ್ರಥಮ ಸುತ್ತಿನ ಆನ್ಲೈನ್ ಸಂದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಕಂಪನಿಗಳ ಕೇಂದ್ರ ಸ್ಥಾನದಲ್ಲಿ ನಡೆಯುವ ಅಂತಿಮ ಸಂದರ್ಶನವನ್ನು ಎದುರಿಸಲು ಮಾನಸಿಕವಾಗಿ ಸಿದ್ಧರಾಗ್ತಾರೆ ಎಂದರು. ಮುಂದೆ ಅಂತಿಮ ಪದವಿ ತರಗತಿಗಳ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಭಾಷಾ ಸಂವಹನ ತರಬೇತಿಯನ್ನ ಸಂಸ್ಥೆಯ ವತಿಯಿಂದ ನಡೆಸಲಾಗುವುದು ಎಂದರು. ನಿಮ್ಮ ಎಜುಕೇಶನ್ ವಿದ್ಯಾರ್ಹತೆಗೆ ಅನುಗುಣವಾಗಿ ಪ್ರಸಕ್ತ ವಿದ್ಯಮಾನದಲ್ಲಿ ಮಾರ್ಕೆಟ್ ಅಲ್ಲಿ ಯಾವ ತರ ಉದ್ಯೋಗ ಅವಕಾಶಗಳಿದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಚಾರ್ಟ್ ಅನ್ನ ಮಾಡಿಕೊಂಡು ನಾವು ಬರೋ ತಿಂಗಳು ಅಂದ್ರೆ ಜನವರಿಯಲ್ಲಿ ನಾವು ಒಂದು ಉದ್ಯೋಗ ಮಾಹಿತಿ ಶಿಬಿರವನ್ನ ಜಿಲ್ಲೆಯಾದ್ಯಂತ ಮಾಡ್ಲಿಕ್ಕಿದ್ದೇವೆ. ಎರಡನೇದು ಏನಂತ ಹೇಳಿದ್ರೆ, ಒಂದು ಸಾರ್ವಜನಿಕರಲ್ಲಿ ಮಾಹಿತಿ ಕೊರತೆಯಿಂದಾಗಿ ಒಂದು ದೊಡ್ಡ ಅವಾಂತರ ನಡೀತು ಅನ್ನೋದನ್ನ ನಾವು ನೋಡಿದ್ದೀವಿ. ಏನಂತ ಹೇಳಿದ್ರೆ, ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯ ಹೇಳುತ್ತೆ, ಸರ್ವೋಚ್ಚ ನ್ಯಾಯಾಲಯ ಹೇಳುತ್ತೆ ಏನಂತ ಹೇಳಿದ್ರೆ, ಯಾವುದೇ ಒಬ್ಬ ರೋಡ್ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ರೋಗಿ ಅಥವಾ ಅವಘಡಕ್ಕೆ ತುತ್ತಾದಂತಹ ವ್ಯಕ್ತಿಯನ್ನ ಯಾರು ಬೇಕಾದ್ರೂ ಆಸ್ಪತ್ರೆಗೆ ಸೇರಿಸಬಹುದು. ಅಂದ್ರೆ ಅವ್ರು ಮುಂಚೆ ಹೇಗಿತ್ತು ಅಂತ ಹೇಳಿದ್ರೆ, ಯಾರು ಅದನ್ನ ನೋಡಿರ್ತಾರೆ ಅವರನ್ನ ಸಾಕ್ಷಿಯಾಗಿ ಪರಿಗಣನೆ ಮಾಡಬೇಕು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿ ಅವರು ಮಾತನಾಡಿ, ಯುವ ಉದ್ಯೋಗಾಕಾಂಕ್ಷಿಗಳು ಆರಂಭಿಕ ಹಂತದಲ್ಲಿ ಹೆಚ್ಚಿನ ವೇತನವನ್ನು ನಿರೀಕ್ಷೆ ಮಾಡದೆ ಕೆಲಸಕ್ಕೆ ಸೇರಿ ಕಷ್ಟಪಟ್ಟು ಅನುಭವ ಪಡೆಯುವ ಮೂಲಕ ಮುಂದೆ ಉನ್ನತ ಹುದ್ದೆಗೆ ತೆರಳಲು ಮಾನಸಿಕ ತಯಾರಿ ಮಾಡಿಕೊಳ್ಳಬೇಕು. ಹೀಗೆ ಮಾಡುವುದರಿಂದ ಉತ್ತಮ ಬದುಕನ್ನು ರೂಪಿಸಲು ಸಾಧ್ಯವಾಗುತ್ತದೆ ಎಂದರು. ನಾವು ಇಷ್ಟಕ್ಕೆ ಹೋಗಬೇಕು. ವಿದ್ಯಾರ್ಥಿಗಳು ಆಲೋಚನೆ ಮಾಡಬೇಕು. ಸಿಕ್ಕಿದ ಉದ್ಯೋಗವನ್ನು ಪ್ರಾಮಾಣಿಕವಾಗಿ, ಈಗ ನೀವು ಹೆತ್ತವರ ಕೊಟ್ಟಂತ ಹಣದಲ್ಲಿ ನಡೀತಾ ಇದ್ದೀರಾ. ಉದ್ಯೋಗ 10,000ಕ್ಕೆ ಸಿಕ್ಕಿದ್ರು ಕೂಡ ನಿಮ್ಮ ಕಾಲಲ್ಲಿ ನೀವು ನಿಂತಾಗೆ ಆಗ್ತದೆ. ಯಾವುದು ಸರ್ವಿಸ್ ಆಗದೆ ಉದ್ಯೋಗ ಸಿಗುದಿಲ್ಲ, ಉದ್ಯೋಗ ಸಿಗದೆ ಸರ್ವಿಸ್ ಆಗುದಿಲ್ಲ. ಆದ ಕಾರಣ ಸಿಕ್ಕಿನಲ್ಲಿ ಸೇರ್ಕೊಂಡು ಅವಕಾಶವನ್ನು ಪಡ್ಕೊಳ್ಳುವುದು ಜಾಣತನ ಅಂತ. ಇದರಲ್ಲಿ ಬಹಳಷ್ಟು ಕಂಪನಿಗಳನ್ನು ಭಾಗ್ಯೇಶ್ ಬಂದು ಈಗ ನನ್ನ ಆಫೀಸಿನ ಹತ್ರ ಬಂದಿದ್ದಾರೆ. ಬಳಿಕ ಶಕುಂತಲಾ ಶೆಟ್ಟಿ ಅವರು 5 ಕಂಪನಿಗಳ ಎಚ್ಆರ್ಗಳೊಂದಿಗೆ ಆನ್ಲೈನ್ ಸಂವಹನ ನಡೆಸಿ ಸಾಂಕೇತಿಕವಾಗಿ ಸಂದರ್ಶನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಈ ಸಂದರ್ಭ ಶ್ಯಾಮ್ ಸುಂದರ್ ರೈ, ದಿನೇಶ್ ಪಿವಿ, ಜಾನ್ ಸಿರಿಲ್, ಗಂಗಾಧರ್ ಶೆಟ್ಟಿ, ಮನಮೋಹನ್ ರೈ ಹಾಗೂ ವಿದ್ಯಾಮಾತಾ ಸಂಸ್ಥೆಯ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಅನಿಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.